ಒಡಿಯೂರು ಸಂಸ್ಥಾನದ ಆರಾಧ್ಯ ದೇವರು ದತ್ತಾಂಜನೇಯ ದೇವರನ್ನು ಸ್ಮರಿಸಿದ ಪೂಜ್ಯ ಗುರುದೇವರ ಸಾಧ್ವಿ ಮಾತಾಜಿಯವರ ಪಾದಕಮಲರಿಗೆ ಸಾಷ್ಟಾಂಗ ಪ್ರಣಾಮ ಅರ್ಪಿಸಿದ ಪೂಜ್ಯ ಒಡಿಯೂರು ಶ್ರೀಗಳ ಜನ್ಮದಿನೋತ್ಸವ ಗ್ರಾಮೋತ್ಸವ 2025ರ ಅಂಗವಾಗಿ ನಡೆಯಲಿರುವಂತಹ ಬೃಹತ್ ಸ್ವಚ್ಛತಾ ಅಭಿಯಾನದ ಪ್ರಚಾರ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಸೇರಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳನ್ನು ಆರಂಭದಲ್ಲಿ ಪ್ರೀತಿಪೂರ್ವಕವಾಗಿ ಶ್ರೀ ಸಂಸ್ಥಾನ ಪರವಾಗಿ ಸ್ವಾಗತಿಸ್ತಾ ನಮ್ಮ ಜೊತೆಗೆ ಇವತ್ತು ಈ ಸ್ವಚ್ಛತಾ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ನೀಡಲಿರುವಂತಹ ಪೂಜ್ಯ ಶ್ರೀಗಳವರ ಜನ್ಮದಿನೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ಲಯನ್ಯೆ ಸುರೇಶ್ ರೈ ಇವರನ್ನು ಈ ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸ್ವಾಗತ ಸಮಿತಿಯ ಸದಸ್ಯರಾಗಿರುವಂತಹ CA ರಾಮಮೋಹನ್ ರೈ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜನ್ಮದಿನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಪಿ ಲಿಂಗಪ್ಪಗೌಡ ಪನೆಯಡ್ಕ, ಶ್ರೀ ಕೃಷ್ಣ ಶೆಟ್ಟಿ ತಾರೆಮಾರ್, ಅದೇ ರೀತಿ ಪ್ರಧಾನ ಕೋಶಾಧಿಕಾರಿಗಳಾಗಿರುವಂತಹ ತಾಳಿಪಾಡಿಗುತ್ತು ಲೋಕನಾಥ್ ಜಿ ಶೆಟ್ಟಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಸಂಸ್ಥಾನ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಆಧ್ಯಾತ್ಮಿಕ ಕ್ಷೇತ್ರ ಆಗಿರದೆ ಸಾಮಾಜಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಕ್ಷೇತ್ರ. ತಾವೆಲ್ಲರೂ ಕೂಡ ಶ್ರೀ ಸಂಸ್ಥಾನದ ಚಟುವಟಿಕೆಗಳಲ್ಲಿ ಪ್ರಚಾರವನ್ನು ನೀಡ್ತಾ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಒಂದು ಉತ್ತಮ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಪೂರಕವಾಗಿ ತಾವು ಬೆಂಬಲವನ್ನು ನೀಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ತಮ್ಮನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ನಮಗೆ ಈ ಕಾರ್ಯಕ್ರಮದ ಮಾಹಿತಿಯನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸಹಕಾರ ರತ್ನ ಲಯನ್ಯೆ ಸುರೇಶ್ ರೈ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗೌರವಾನ್ವಿತ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳೇ, ಸಾಧಾರಣ ಪ್ರತಿ ವರ್ಷ 8/8ರಂದು ಪರಮ ಪೂಜ್ಯ ಸ್ವಾಮೀಜಿಯವರ ಜನ್ಮದಿನೋತ್ಸವ ಗ್ರಾಮೋತ್ಸವವಾಗಿ ನಾವು ಎಲ್ಲ ಗುರುಬಂಧುಗಳು ಎಲ್ಲರೂ ಸೇರಿ ಆಚರಣೆ ಮಾಡ್ತಿದ್ದೇವೆ. ಅದರ ಪ್ರಯುಕ್ತ ಸಾಧಾರಣ 2-3 ತಿಂಗಳ ಹಿಂದೆ ಪ್ರತಿ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಅಥವಾ ಇತರ ರಕ್ತದಾನ ಶಿಬಿರ, ಎಲ್ಲ ರೀತಿಯ ಶಿಬಿರಗಳಿರ್ಬೋದು, ಮಾಹಿತಿ ಶಿಬಿರ ಇರ್ಬೋದು, ಎಲ್ಲವನ್ನು ಪ್ರತಿ ವಾರ ಮಾಡ್ತಾಯಿದ್ದೇವೆ. 2001ರಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮವು ಪ್ರತಿ 3 ಜಿಲ್ಲೆಗಳಲ್ಲಿ ಆಗ್ತಾ ಇರ್ತದೆ. ಈ ವರ್ಷ 25ನೇ ವರ್ಷದ ಸ್ವಚ್ಛತಾ ಅಭಿಯಾನದಲ್ಲಿ ಒಂದು ವಿಶೇಷವಾಗಿ 3ನೇ ತಾರೀಕಿನಂದು 365 ಕಡೆ ವಿವಿಧ ಸಂಘ ಸಂಸ್ಥೆಗಳೊಟ್ಟಿಗೆ ಜಂಟಿಯಾಗಿ ಒಂದು ಪರಮಪೂಜ್ಯ ಒಡಿಯೂರು ಶ್ರೀಗಳವರ ಜನ್ಮೋತ್ಸವ ಗ್ರಾಮೋತ್ಸವದ ಪ್ರಯುಕ್ತ 2025 ಗ್ರಾಮೋತ್ಸವ ಕಾರ್ಯಕ್ರಮಗಳು ಅದರ ಒಂದು ವಿಧದಲ್ಲಿ 365 ಕಡೆ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿ 3 ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಶಿಬಿರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕನಿಷ್ಠ 50 ಜನ ಪ್ರತಿಯೊಂದು ಕಡೆ ಇರ್ತಾರೆ. ಆದ ಕಾರಣ ಇದೊಂದು ಸ್ವಚ್ಛತಾ ಅಭಿಯಾನವು ಮನಸ್ಸಿನ ಒಳಗಿನ ಕೂಡ ಕಲ್ಮಶವನ್ನು ತೆಗೆದು ಇಡೀ ಒಂದು ದೇಶಕ್ಕೆ ರಾಷ್ಟ್ರಕ್ಕೆ ಮಾದರಿ ಆಗಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವರ್ಷ 365 ಕಡೆ ಏಕಕಾಲದಲ್ಲಿ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು 3/8/2025 ಆದಿತ್ಯವಾರದಂದು ಆಯೋಜಿಸಲಾಗಿದೆ. ಈ ಅಭಿಯಾನವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪತ್ರಕರ್ತ ಮಾಧ್ಯಮ ಮಿತ್ರರಾದ ತಾವೆಲ್ಲರೂ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸುವ ಮೂಲಕ ಸಹಕರಿಸಬೇಕಾಗಿ ವಿನಂತಿಸುತ್ತಾ, ಅದೇ ರೀತಿ 6/7ಕ್ಕೆ ನಡೆಯುವಂಥ ಕಿರು ನಾಟಕ ಸ್ಪರ್ಧೆ ಅದು ಕೂಡ ಆಗ್ತಾ ಉಂಟು. ಅದಕ್ಕೆ ಕಳೆದ ವಾರದಲ್ಲಿ ನಾವು ಪತ್ರಿಕಾ ಪ್ರಕಟಣೆ ಇಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ದೇವೆ. ಹಾಗೆ 8ನೇ ತಾರೀಕಿಗೆ ನಡೆಯುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಜನ್ಮದಿನೋತ್ಸವ ಗ್ರಾಮೋತ್ಸವ ಸೇವಾ ಸಂಭ್ರಮ ಮತ್ತು ಗುರುವಂದನೆ ಇದಕ್ಕೆ ಕೂಡ ತಾವೆಲ್ಲರೂ ಬಂದು
ಬರಬೇಕು. ಗುರುಗಳ ಪಾತ್ರಕ್ಕೆ ಗುರುವಂದನೆಯಲ್ಲಿ ಕೂಡ ಪಾಲ್ಗೊಳ್ಬೇಕಂತ ಈ ಮೂಲಕ ತಮ್ಮೆಲ್ಲರ ಗುರುಬಂಧಗಳಲ್ಲಿ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೌದು ಸರ್, 3 ಜಿಲ್ಲೆಗಳಲ್ಲಿ ಎಲ್ಲ ವಿವಿಧ ಸಂಘಟನೆ ಸಂಘ ಸಂಸ್ಥೆಗಳ ಸೇರಿ ಈಗಾಗಲೇ ಸಾಧಾರಣ 380 ಲಿಸ್ಟ್ ಔಟ್ ಆಗಿದೆ. ಅದು ನಾವು ಎಲ್ಲ ಮಾಡ್ತೀವಿ. ಆದರೆ ನಾವು ಲೆಕ್ಕಕ್ಕೆ ಇಟ್ಕೊಂಡದ್ದು 365 ಕಡೆ ಅಥವಾ ಶಾಲಾ ಕಾಲೇಜುಗಳು ಹಾಗೆ. ಸ್ವಚ್ಛತೆಗೆ ಮೊದಲಿಂದ ಆದ್ಯತೆ ಕೊಟ್ಟಿದ್ದಾರೆ. ದೇವಸ್ಥಾನ, ಶಾಲೆ, ಅತಿ ಹೆಚ್ಚು ಕಲುಷಿತವಾಗಿರ್ತಕ್ಕಂಥ ಸ್ಥಳಗಳನ್ನು ಆಯ್ಕೆ ಮಾಡಿ. ಹೌದು ಸರ್, ಅಂದರೆ ಹೆಚ್ಚಾಗಿ ಈಗ ಉದಾಹರಣೆಗೆ ಕೆಲವು ಅಂದರೆ ದೇವಸ್ಥಾನದ ಹೊರಗೆ ಅಲ್ಲ, ಹೊರಗಡೆ ತುಂಬ ಕಸಗಳು ಬಿದ್ದಿರ್ತದೆ. ಈಗ ಒಳಗಡೆ ತುಂಬ ಕ್ಲೀನ್ ಇರ್ತದೆ, ಆದರೆ ಎಲ್ಲ ನೋಡಿದರೂ ಹೊರಗಡೆ ಅಲ್ಲಿ ಇದು ಎಳ್ನೀರದ್ದು ಇದು ಇರ್ಬೋದು, ಇನ್ನೊಂದು ಇರ್ಬೋದು, ರಾಶಿ ಹಾಕಿರ್ತಾರೆ. ಅದಕ್ಕೊಂದು ಜಾಗೃತಿ ಕೂಡ ನಾವು ಅಲ್ಲಿ ಮಾಡುವಂಥ ಕೆಲಸ. ಅದರ ಒಟ್ಟಿಗೆ ಹತ್ತಿರದ ಮನೆಗಳಲ್ಲಿ ಕೂಡ ಅವರಿಗೆ ಒಂದು ಸ್ವಚ್ಛತಾ ಅಭಿಯಾನದ ಬಗ್ಗೆ ಅವರಿಗೊಂದು ಮೂಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ.